ಇರುವಂತಹ ಸ್ಥಳ ಶಂಬರಾಸುರನೆಂದು ಕೇಳಿದ್ದೇವೆ. ಹೊರಟು ಬಂದ ಕಾರ್ಯಕಾರಣ ಸಂತೋಷ. ಎಲ್ಲಾ ಜೀವಿಗಳು ನೀವು ಬೆಲ್ಲಕ್ಕೆ ಬರ್ತದ ಬರುವ ರೀತಿಯಲ್ಲೇ ಬರಬೇಕು. ಯಾವ ಕಾಲಕ್ಕೆ ಅದೃಷ್ಟ ಒಲಿಯುತ್ತದೆ ಅದನ್ನು ಹೇಳುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಯಾವ ಕಾಲಕ್ಕೆ ಭಾಗ್ಯವಾಗುತ್ತದೆ ಅದನ್ನು ಹೇಳುವುದಕ್ಕೂ ಅಸಾಧ್ಯ. ಸ್ವಾಮಿ, ವೈಜಯತ್ಯಾಜ್ಯಪುರ ಇದು ನಮ್ಮ ನಿರ್ಮಾಣದ ಪುರ. ಇಲ್ಲದಿದ್ರೆ ಈ ಬಟ್ಟ ಬಯಲಿನಲ್ಲಿ ಇದ್ದದ್ದು ಸಾಮ್ರಾಜ್ಯ ಆಗುವುದಕ್ಕಿಂತ ಈ ಸಾಮ್ರಾಜ್ಯದಲ್ಲಿ ಇಷ್ಟೂ ಎರಡನೆರೆಯುವುದಕ್ಕಿಂತ ನೋಡಲಿ, ಇಲ್ಲಿ ಕೂತಿದ್ದಾರೆ ವಿದ್ವಾಂಸರು, ಅಲ್ಲಿಯೂ ಕೂತಿದ್ದಾರೆ ವಿದ್ವಾಂಸರು, ಆ ಕಡೆ ವಿದ್ವಾಂಸರು, ಈ ಕಡೆ ಪರಾಕ್ರಮಶಾಲಿಗಳು. ಇವರೆಲ್ಲರೂ ನಮ್ಮ ಏಳಿಗೆಯನ್ನು ಬಯಸಿದವರು. ಈ ವೈಜಯತ್ಯಾಜ್ಯಪುರ ಬಹಳ ಸಂಭ್ರಮದಿಂದ ನಡೆಯಬೇಕೆಂಬ ಉದ್ದೇಶದಿಂದ ಇವತ್ತೆಲ್ಲ ಸೇರಿಕೊಂಡಿದ್ದಾರೆ. ತಿನ್ನುವುದಕ್ಕುಣ್ಣುವುದಕ್ಕೆ ಏನಾದರೂ ಕಡಿಮೆ ಉಂಟಾ? ಕಡಿಮೆ ಇಲ್ಲ. ಎಲ್ಲ ಸಿದ್ಧತೆ ನಡೆಯುತ್ತಾ ಇದೆ. ಇಲ್ಲ ಕ್ಷಣದಲ್ಲಿ ಎಲ್ಲರಿಗೂ ಉಪಹಾರದ ವ್ಯವಸ್ಥೆ ಇದೆ. ಯೋಚನೆ ಮಾಡಬೇಡಿ. ಇದೆಲ್ಲ ಯಾರಿಂದಾಗಿ? ಕುಲದೇವರಾದಂತಹ ಶಂಕರನ ದಯೆಯಿಂದ. ನಮ್ಮ ಶಂಕರ ಇದ್ದಾನೋ, ಶಂಕರ ಇದ್ದರೆ ಏನೂ ಆಗುವುದಿಲ್ಲ, ಎಲ್ಲ ಸಿಗ್ತದೆ. ಸ್ವಾಮಿ,
ನಮ್ಮ ಹಿರಿಯರು ಯಾರು ಕೇಳಿದೆ? ಕಾಲಕೇಯ ವಂಶ, ಆಹಾ. ಪಾತಾಳವಾಸಿಗಳಂತ ಕಾಲಕೇಯ ವಂಶದರು ನಾವು ಬೆಳೆದು ಬಂದವರು ಹೌದು. ಸರಿ. ಆದ್ರೆ ಹಾ. ಆ ನೀರಿನಲ್ಲಿ ಮುಳುಗಿ ಬದುಕುವುದಕ್ಕಿಂತ ಹಾ. ಸ್ವಲ್ಪ ಬೇರೆ ಬಂದು ಬದುಕುವಂತ ಆಶೆ ನಮಗೆ. ಹಾ. ಆಗ ಕೆಲವರೆಲ್ಲ ಅಲ್ಲಿಂದ ವಲಸೆ ಬಂದು ಭೂಮಿಯಲ್ಲಿದ್ದಂತಹ ಶೋಣಿತಾಪುರವನ್ನು ಅರಸಿದ್ರು. ಅಲ್ಲಿಯೇ ರಾಜಧಾನಿಯನ್ನಾಗಿ ಮಾಡಿಕೊಂಡು ಅಲ್ಲಿಯೇ ಮೆರೆದಾಡಿದರು. ವೀರಾದಿ ವೀರರು, ಪರಾಕ್ರಮಶಾಲಿಗಳು, ಎತ್ತರಕ್ಕೆ ಬೆಳೆದವರು. ಆದ್ರೆ ಏನು ಮಾಡೋಣ, ಏನು? ಅವರಿಗೆ ಉಳಿಗಾಲದಿಂದಾಗಿ ಹೋಯಿತು. ಹಾ. ಇದೆಲ್ಲ ದೇವತೆಗಳಿಂದ ಆಗಿದೆ ಅಂತ ನಾನು ಚೆನ್ನಾಗಿ ಬಂದೆ. ಸರಿ. ಆದ್ರೆ ನಾನು ಅಲ್ಲಿ ಇರ್ಲಿಲ್ಲ. ಹಾ. ಅಲ್ಲಿಂದ ವಲಸೆ ಬಂದೆ. ಹಾ. ವೈಜಯಂತ್ಯಕ್ಕೆ ಪುರವನ್ನು ನಿರ್ಮಾಣ ಮಾಡಿದೆ. ಹಾ. ನಮ್ಮವರನ್ನ ಒಟ್ಟುಗೂಡಿಸಿ ನೆಮ್ಮದಿಯ ಬದುಕನ್ನು ಕಾಡುತ್ತಾ ಇದ್ದೇನೆ. ಬ್ರಹ್ಮನಿಂದ ವರವನ್ನು ಪಡೆದವ ನಾನು. ಹಾ. ಮರಣವಿಲ್ಲದಂತ ಅವರ ಅದು ಕೂಡ ಮರಣ ಬರುವುದಿದ್ರೆ ಯಾರಿಂದ? ಯಾರಿಂದ? ಸಾಮಾನ್ಯ ಮಾನವನಿಂದ. ಹ್ಮ್. ಸಾಮಾನ್ಯ ಮಾನವನನ್ನು ಕೊಲ್ಲುವುದಕ್ಕೆ ಸಾಧ್ಯ ಉಂಟೆ? ಸಾಧ್ಯವೇ ಇಲ್ಲ. ಸರಿ. ಈಗ ನಾನು ಕೊಲೆ ಮಾಡಿದ್ದೇನೆ. ದೇವಲೋಕಕ್ಕೆ ಮುತ್ತಿಗೆ ಹೊರಟದಲ್ಲಿ ನೀವೆಲ್ಲ ಕುತ್ಕೊಳ್ಳಿ. ಈಗ ಹೋಗಿ ಕೊಟ್ಟು ದೇವಲೋಕಕ್ಕೆ ಎಲ್ಲ ಮಕ್ಕಳಿಗೆ ಬನ್ನಿ. ದೇವತೆಗಳ ಭಯ ನಮಗಿಲ್ಲ. ಯಾಕೆ? ಯಾಕೆ? ಬಲವಾನ್ವಿತರಾಗಿ ನಾವಾಗಿದ್ದೇವೆ. ಮೂರು ಮೂರ್ತಿಗಳ ಹೆದರಿಕೆಗಳು ನಮಗಿಲ್ಲ. ಆದ್ರೆ ಈಗ ನಾನೊಂದು ಯೋಚನೆ ಮಾಡಿದ್ದೇನೆ ಗೊತ್ತೇ? ದೇವಲೋಕದಲ್ಲಿ ಅಧಿಕಾರ ಮುದ್ರೆ ಒತ್ತುರೆ ಎಂಬ ಅಭಿಪ್ರಾಯವನ್ನು ಹೊಂದಿದ್ದೇನೆ. ಏನು ಮಾಡ ಶಿವಳುತ್ತಾ ಇದ್ದೇನೆ. ಶುಭಂ ನಿಮ್ಮ ಯೋಚನೆ ಯೋಜನೆ ಎಲ್ಲವೂ ಸರಿಯಾಗಿಯೇ ಇದೆ. ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಬೇಕು. ಏನು ಅಭಿಪ್ರಾಯವನ್ನು ಹಾಗೆ ಪ್ರಶ್ನಿಸಿದ್ದೀರಿ? ಹೌದು. ಅಯ್ಯೋ, ಏನು ಆ ದೇವತೆಗಳ ಮೇಲೆ ನಮಗೂ ಸೇರಿದೆ. ನಿನಗೆ? ಹೌದು. ಯಾವಾಗಿಂದ? ಅದೆಷ್ಟೋ ಕಾಲದಿಂದ. ಕಾರಣವಿಷ್ಟೇ, ಭೂಮಿಯಲ್ಲಿ ನಡೆಯುವ ಯಜ್ಞಯಾಗಾದಿಗಳಿಂದಾಗಿ ಅವಿಶ್ವವದ ಪಾಲಿಗೆ ಲಭಿಸುತ್ತದೆ. ಓಹೋ, ತಿಂತಾರಲ್ಲ. ತಿಂತಾರೆ. ಅದನ್ನು ತಿನ್ನಂತಹವರು ನಿಮ್ಮೊಡನೆ ನಮಗಿರ್ತಾ ಇದ್ದಾರೆ. ಅಷ್ಟು ಬೇಗ? ಹೌದು. ಆಮೇಲೆ ಅವರ ಬಲವನ್ನು ಕುಂಠಿತಗೊಳಿಸಬೇಕು ಅಂತಾದ್ರೆ ನಾವಲ್ಲಿಗೆ ದಾಳಿಯನ್ನು ಮಾಡುವುದೇ ಸೂಕ್ತ ಜಯ. ಹೌದೇ?
ಏನು ಪವಿತ್ರವಾದಗಳಿಗೆ ವಂದಿಸಿಕೊಂಡಿದ್ದೇವೆ. ಒಳ್ಳೆದಾಗ್ಲಿ. ನೀವು ಹಂಬಲಿಸಿದ್ದನ್ನು ಹಾ. ಇಷ್ಟರವರೆಗೆ ಹಾ. ಬೆಂಬಲಿಸಿಕೊಂಡು ಬಂದವರು ನಾವಾಗಿದ್ದೇವೆ. ನಾನು ಹಂಬಲಿಸಿದ ವಿಷಯ ಅಲ್ಲ. ಮತ್ತೆ ಪರಮೇಶ್ವರನ ಮಗನಾದಂತ ಸುಬ್ರಾಯನ ಹಾ. ಎಡಬಲದಿಂದ ನೀವು ಹುಟ್ಟಿದವರಂತಕ್ಕಂಥದ್ದು ನನಗೆ. ಹಾಗೆ ಭಾವಿಸಿಕೊಳ್ಳಬಹುದು. ಏ, ಈ ಸಂದರ್ಭ ಹಾ. ರಣಕ್ಷೇತ್ರವನ್ನು ಸೇರುವಲ್ಲಿ ಹಾ. ನಾವು ಸಿದ್ಧರಾಗಿ ನಿಂತಿದ್ದೇವೆ. ಹಾ. ಬಿಡು